ಹಲ್ಲೆಲೂಯಾ 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 ಪರದಿಂದಿಳಿದ ದೇವಾ ನೀನಾದೆ ರೊಟ್ಟಿಯ ರೂಪ ಪರದಿಂದಿಳಿದ ದೇವಾ ನೀನಾದೆ ರೊಟ್ಟಿಯ ರೂಪ ನಿನ್ನನ್ನು ನಾ ಭುಜಿಸಲು ನನಗಾಯ್ತು ರಕ್ಷಣೆಯು ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವು ಆರಾಧನೆ ತಂದೆಯೇ ಆರಾಧನೆ ಯೇಸುವೇ ಆರಾಧನೆ ಆತ್ಮನೇ ತ್ರೈಯೇಕ ದೇವನೇ ಆರಾಧನೆ ತಂದೆಯೇ ಆರಾಧನೆ ಯೇಸುವೇ ಆರಾಧನೆ ಆತ್ಮನೇ ತ್ರೈಯೇಕ ದೇವನೇ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸ ದಿನ ಜನ್ಮ ತಳೆಯುತ್ತದೆ. ಸಂತ ಪೌಲರು ಕೊರಿಂಥದವರಿಗೆ ಬರೆದ 2ನೇ ಪತ್ರದಲ್ಲಿ ಇದನ್ನು ಹೇಳುತ್ತಾರೆ. ಪ್ರಭುವೇ ನಿಯೋಜಿಸಿದಂಥ ದಿನವಾದ ಇಂದು ಒಂದು ಕುಟುಂಬದಂತೆ ನಮ್ಮ ಪ್ರಭುವಿನ ಈ ಆಲಯದಲ್ಲಿ ಸೇರಿರುವ ನಾವೆಲ್ಲರೂ ಭಾಗ್ಯವಂತರು. ಓರ್ವ ಉತ್ತಮ ಕುರಿಗಾಹಿಯಂತೆ ನಮ್ಮನ್ನು ತಮ್ಮ ಪ್ರೇಮ ಸ್ಪರ್ಶದಿಂದ ಅಪ್ಪಿ ಆಲಂಗಿಸಿ ಈ ವರ್ಷ ಇಡೀ ಕಾಯ್ದು ಪ್ರೀತಿಸಿ ಮುದ್ದಿಸಿ ಪರಿಪಾಲಿಸಿದ ನಮ್ಮ ಮಹೋನ್ನತ ಪ್ರಭುವಿನ ಉಪಕಾರಗಳನ್ನು ಸ್ಮರಿಸಿ ಅವರ ಮಹಿಮೆಯನ್ನು ಹಾಡಿ ಕೊಂಡಾಡುತ್ತಾ ಧನ್ಯತಾ ಹೃದಯದಿಂದ ಕೃತಜ್ಞತಾ ಸ್ತುತಿ ಅರ್ಪಣೆಯನ್ನು ಇವಾಗ ನಾವು ಸಲ್ಲಿಸೋಣ. ನಮ್ಮ ಮನದಾಳದಿಂದ ನಮ್ಮ ಸರ್ವವಲ್ಲಭ ದೇವರನ್ನು ಹಾಡಿ ಸ್ತುತಿಸೋಣ. ಒಂದು ನಿಮಿಷ ಮೌನವಾಗಿ ನಮ್ಮ ಕಣ್ಣುಗಳ ಮುಂದೆ ಪ್ರಸನ್ನರೂಢರಾಗಿರುವ ಆ ಪ್ರಭು ರಾಜಾದಿರಾಜರನ್ನು ತದೇಕ ಚಿತ್ತದಿಂದ ವೀಕ್ಷಿಸೋಣ, ಧ್ಯಾನಿಸೋಣ. ನಾವೆಲ್ಲರೂ ಕುಳಿತುಕೊಳ್ಳೋಣ. ನಿತ್ಯ ಸಹಾಯಕ ದೇವರೇ, ಕಳೆದ ವರ್ಷದಲ್ಲಿ ನಮ್ಮನ್ನು ನಿಮ್ಮ ಒಳ್ಳೆಯ ದಾನ ವರದಾನಗಳಿಂದ ಸಮೃದ್ಧಗೊಳಿಸಿದ್ದೀರಿ. ಈ ಒಂದು ವರ್ಷದಲ್ಲಿ ನಿಮ್ಮಿಂದ ನಾವು ಪಡೆದ ಆನಂದಿಸಿದ ಉಪಕಾರಗಳನ್ನು ಸ್ಮರಿಸಿದರೆ ಅವು ಅಸಂಖ್ಯಾತವಾಗಿವೆ. ಅನುದಿನ ಅನುಕ್ಷಣ ನಮ್ಮನ್ನು ಆಶೀರ್ವದಿಸಿ ಹರಸುತ್ತಾ ಬಂದಿದ್ದೀರಿ. ಆಯಾ ದಿನದ ನಮ್ಮ ಅವಶ್ಯಕತೆಗಳಿಗೆ ಸ್ಪಂದಿಸುತ್ತಾ ಉತ್ತಮವಾದುದನ್ನು ನಮಗೆ ನೀಡಿದ್ದೀರಿ. ಕೊನೆಯಿಲ್ಲದ ನಿಮ್ಮ ಕೃಪಾವರಗಳನ್ನು ನಾವು ಅನುಭವಿಸುತ್ತೇವೆ. ನಿಮ್ಮ ಪವಿತ್ರ ವಾಕ್ಯಗಳನ್ನು ನಮಗೆ ದಾರಿದೀಪವಾಗಿಸಿ ನಿಮ್ಮ ಪೂಜ್ಯ ದೇಹ ಮತ್ತು ರಕ್ತದ ಮೂಲಕ ನಮ್ಮ ಆಧ್ಯಾತ್ಮಿಕ ಭೋಜನವನ್ನಾಗಿ ಕೊಟ್ಟು ಪೋಷಿಸುತ್ತಿರುವ ಪ್ರಭುವೇ, ನಮ್ಮ ದೇವರೇ, ನಿಮಗೆ ನಮ್ಮ ಅನಂತ ವಂದನೆಗಳು. ನೀವು ಮಾಡಿದ ಉಪಕಾರಗಳನ್ನು ಲೆಕ್ಕಿಸಲು ಅಸಾಧ್ಯ. ನಾವು ಅರಿಯದಿರುವ ನಿಮ್ಮ ಉಪಕಾರಗಳು ಸಹ ಎಷ್ಟೋ ಅಪರಿಮಿತವಾಗಿವೆ. ಅವುಗಳಲ್ಲಿ ಕೆಲವನ್ನಾದರೂ ನೆನೆದು ಈ ಸಮಯದಲ್ಲಿ ನಾವು ಬಹಿರಂಗವಾಗಿ ನಿಮ್ಮ ಮುಂದೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಒಂದು ಹಾಡಿನ ಮೂಲಕ ನಾವು ದೇವರ ಸ್ತುತಿಯನ್ನು ಹಾಡೋಣ.
ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರೇಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರೇಸು ಓಡಿ ಬರುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪಾಪ ತ್ಯಜಿಸಿ ಪ್ರಾರ್ಥನೆ ಮಾಡು, ಕ್ಷಮೆಯ ನೀಡಿ ಪ್ರಾರ್ಥಿಸಿ ನೋಡು. ಪಾಪ ತ್ಯಜಿಸಿ ಪ್ರಾರ್ಥನೆ ಮಾಡು, ಕ್ಷಮೆಯ ನೀಡಿ ಪ್ರಾರ್ಥಿಸಿ ನೋಡು. ನಂಬಿ ನೀನು ಪ್ರಾರ್ಥನೆ ಮಾಡು, ಕೇಳಿದೆಲ್ಲ ಪಡೆಯುವೆ ನೀನು. ನಂಬಿ ನೀನು ಪ್ರಾರ್ಥನೆ ಮಾಡು, ಕೇಳಿದೆಲ್ಲ ಪಡೆಯುವೆ ನೀನು. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪಾಪದಲ್ಲಿ ಪ್ರಾರ್ಥಿಸು, ಯೇಸು ಪಾದ ಬಿಡದೆ ಪ್ರಾರ್ಥಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸು, ಯೇಸು ನಾಮ ಬಿಡದೆ ಪ್ರಾರ್ಥಿಸು. ಯೇಸು ಕರುಣೆಗಾಗಿ ಪ್ರಾರ್ಥಿಸು, ಕೊಡುವ ತನಕ ಬಿಡದೆ ಪ್ರಾರ್ಥಿಸು. ಯೇಸು ಕರುಣೆಗಾಗಿ ಪ್ರಾರ್ಥಿಸು, ಕೊಡುವ ತನಕ ಬಿಡದೆ ಪ್ರಾರ್ಥಿಸು. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಓ ಸೃಷ್ಟಿಕರ್ತ ದೇವರೇ, ರಮ್ಯತೆಯಿಂದ ಕೂಡಿದ ಸುಂದರ ಸೃಷ್ಟಿ ಸಂಕುಲವನ್ನು ನೀವು ಸೃಷ್ಟಿಸಿ ಶೂನ್ಯತೆಯಿಂದ ನಮ್ಮನ್ನು ಸ್ವತಃ ನಿಮ್ಮ ಕೈಗಳಿಂದ ಸೃಜಿಸಿದ್ದೀರಿ. ಹೃದಯವೆಂಬ ಈ ಆಲಯವನ್ನು ನಿರ್ಮಿಸಿ ನಿಮ್ಮ ಪ್ರಸನ್ನತೆಯು ಸದಾ ನಮ್ಮಲ್ಲಿರಲೆಂದು ಪ್ರೀತಿ ಎಂಬ ಜ್ಯೋತಿಯನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಈ ಪವಿತ್ರವಾದ ಸಮಯದಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ, ನಿಮ್ಮ ಆರಾಧನೆ ಮಾಡುತ್ತೇವೆ. ನೀವು ನಮ್ಮ ಜೀವನದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ನಿಮ್ಮ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಓ ದೇವರೇ, ನಾವು ನಿಮ್ಮನ್ನು ಸ್ತುತಿಸಿ ಕೊಂಡಾಡುತ್ತೇವೆ.
ಪ್ರೀತಿಯ ಸ್ನೇಹಿತರೆ, ನಮ್ಮ ವೈಯಕ್ತಿಕ ಸ್ತುತಿ ವಂದನೆಗಳನ್ನು ದೇವರಿಗೆ ನಾವು ಬಹಿರಂಗವಾಗಿ ಅರ್ಪಿಸುವ. ತ್ಯಾಗಮೂರ್ತಿ ಪಿತಾ ದೇವರೇ, ನಿಮ್ಮ ಪ್ರಿಯ ಕುಮಾರ ಕ್ರಿಸ್ತರ ಶಿಲುಬೆಯ ಮರಣದಿಂದ ನಮ್ಮನ್ನು ಪಾಪದ ಬಂಧನದಿಂದ ಬಿಡಿಸಿ ಪುನರುತ್ಥಾನದ ಮೂಲಕ ನಿತ್ಯ ಜೀವದ ದ್ವಾರವನ್ನು ನಮಗೆ ತೆರೆದಿದ್ದೀರಿ. ಇದಕ್ಕಾಗಿ ನಾವು ನಿಮಗೆ ಸ್ತುತಿಸಿ ವಂದಿಸುತ್ತೇವೆ. ಸಂತ ಲೂಕರು ಬರೆದ ಶುಭ ಸಂದೇಶದಿಂದ ಒಂದು ವಾಚನವನ್ನು ನಾವು ಕೇಳುವ. ಅಧ್ಯಾಯ 17, ವಾಕ್ಯಾಂಶಗಳು 11ರಿಂದ 19. ಕೃತಜ್ಞನಾದ ಕುಷ್ಠರೋಗಿ. ಯೇಸು ಸ್ವಾಮಿ ಜೆರುಸಲಮಿಗೆ ಪ್ರಯಾಣ ಮಾಡುತ್ತಾ ಸಮಾರ್ಯ ಹಾಗೂ ಗಲಿಲೇಯ ಗಡಿಗಳ ನಡುವೆ ಹಾದು ಹೋಗುತ್ತಿದ್ದರು. ಒಂದು ಗ್ರಾಮವನ್ನು ಸಮೀಪಿಸಿದಾಗ ಕುಷ್ಠರೋಗದಿಂದ ನರಳುತ್ತಿದ್ದ 10 ಮಂದಿ ಅವರಿಗೆ ಎದುರಾಗಿ ಬಂದರು. ದೂರದಲ್ಲೇ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ಕರುಣೆ ಇಡಿ ಎಂದು ಕೂಗಿಕೊಂಡರು. ಯೇಸು ಅವರನ್ನು ನೋಡಿ, ನೀವು ಯಾಜಕರ ಬಳಿಗೆ ಹೋಗಿರಿ, ಅವರು ನಿಮ್ಮನ್ನು ಪರೀಕ್ಷಿಸಲಿ ಎಂದರು. ಅಂತೆಯೇ ಅವರು ದಾರಿಯಲ್ಲಿ ಹೋಗುತ್ತಿರುವಾಗಲೇ ಗುಣ ಹೊಂದಿದರು. ಅವರಲ್ಲಿ ಒಬ್ಬನು ತಾನು ಗುಣ ಹೊಂದಿದ್ದನ್ನು ಕಂಡು ಹರ್ಷೋದ್ಗಾರದಿಂದ ದೇವರನ್ನು ಸ್ತುತಿಸುತ್ತಾ ಹಿಂದಿರುಗಿ ಬಂದನು. ಯೇಸುವಿನ ಪಾದಕ್ಕೆ ಸಾಷ್ಟಾಂಗವೆರಗಿ ಕೃತಜ್ಞತೆಯನ್ನು ಸಲ್ಲಿಸಿದನು. ಇವನು ಸಮಾರ್ಯದವನು. ಆಗ ಯೇಸು, 10 ಮಂದಿ ಗುಣ ಹೊಂದಿದರಲ್ಲವೇ, ಮಿಕ್ಕ 9 ಮಂದಿಯಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಹೊರನಾಡಿನವನು ಹೊರತು ಬೇರಾರೂ ಬರಲಿಲ್ಲವೇ ಎಂದರು. ಅನಂತರ ಆ ಸಮಾರ್ಯದವನಿಗೆ, ಎದ್ದು ಹೋಗು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥಪಡಿಸಿದೆ ಎಂದು ಹೇಳಿದರು. ದೇವರ ಶುಭ ಸಂದೇಶವಿದು. ಕರ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರೇಮದ ಆಸರೆಗೆಂದು ಮರಳಿ ಬಂದನು ದುಷ್ಟ ಪುತ್ರನು. ಇದು ಯೇಸು ಹೇಳಿದ ದುಂದುಗಾರನ ಕಥೆಯು. ಪವಿತ್ರ ಪ್ರೇಮದ ಆಸರೆಗೆಂದು ಮರಳಿ ಬಂದನು ದುಷ್ಟ ಪುತ್ರನು. ಇದು ಯೇಸು ಹೇಳಿದ ದುಂದುಗಾರನ ಕಥೆಯು. ಆ ದುಷ್ಟ ಪುತ್ರನೇ ನಾನು, ಆ ತಂದೆ ಪರಲೋಕ ಪಿತನು. ಆ ದುಷ್ಟ ಪುತ್ರನೇ ನಾನು, ಆ ತಂದೆ ಪರಲೋಕ ಪಿತನು. ಕಳೆದೋದ
ಮಧುರ. ಕಳೆದೋದ ಕುರಿಗಾಗಿ ಬಿಡಿದಂತ ಹೃದಯ, ಆ ತಂದೆಯ ಪ್ರೇಮ ಮಧುರ. ಪವಿತ್ರ ಪ್ರೇಮದ ಆಸರೆಗೆಂದು ಮರಳಿ ಬಂದನು ದುಷ್ಟ ಪುತ್ರನು. ಇದು ಯೇಸು ಹೇಳಿದ ಕುಂದುಗಾರನ ಕಥೆಯು. ಆ ಕೆಟ್ಟ ದಾರಿಯಲ್ಲಿ ನಡೆದು ಬಾಳಾಯ್ತು ಹಂದಿಯ ಗೂಡು. ಆ ಕೆಟ್ಟ ದಾರಿಯಲ್ಲಿ ನಡೆದು ಬಾಳಾಯ್ತು ಹಂದಿಯ ಗೂಡು. ಮುಗಿದೋಯ್ತು ಕನಸು, ಮರೆಯಾಯ್ತು ಸೊಗಸು, ತಂದೆಯ ಬಯಸಿತ್ತು ಮನಸ್ಸು. ಮುಗಿದೋಯ್ತು ಕನಸು, ಮರೆಯಾಯ್ತು ಸೊಗಸು, ತಂದೆಯ ಬಯಸಿತ್ತು ಮನಸ್ಸು. ಪವಿತ್ರ ಪ್ರೇಮದ ಆಸರೆಗೆಂದು ಮರಳಿ ಬಂದನು ದುಷ್ಟ ಪುತ್ರನು. ಇದು ಯೇಸು ಹೇಳಿದ ಕುಂದುಗಾರನ ಕಥೆಯು. ಇದು ಯೇಸು ಹೇಳಿದ ಕುಂದುಗಾರನ ಕಥೆಯು. ಇದು ಯೇಸು ಹೇಳಿದ ಕುಂದುಗಾರನ ಕಥೆಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಲೂಕರ ಶುಭ ಸಂದೇಶದಿಂದ ನಾವು ಇವಾಗ ಈ ಪಾಠವನ್ನು ಕೇಳಿದೆವು. ನಾವು ನೋಡುತ್ತೇವೆ ಹೇಗೆ 9 ಜನ ಗುಣ ಹೊಂದಿದವರು ಯೇಸುವಿಗೆ ಧನ್ಯವಾದಗಳನ್ನು ಅರ್ಪಿಸದೆ ತಮ್ಮ ದಾರಿಯಲ್ಲಿ ನಡೆದು ಹೋಗುತ್ತಾರೆ. ಆದರೆ ಒಬ್ಬ ಪರಕೀಯ, ಒಬ್ಬ ವಿಧರ್ಮಿ, ಯಹೂದಿ ಅಲ್ಲದವ ಬಂದು ಯೇಸು ಸ್ವಾಮಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾನೆ. ಪಾಠದ ಸಾರಾಂಶ ಏನು? ನಮ್ಮ ಧನ್ಯವಾದಗಳು ದೇವರಿಗೆ ಬೇಕಾಗಿದೆಯೋ? ನಮ್ಮ ಕೃತಜ್ಞತೆಗಳು ದೇವರಿಗೆ ಬೇಕಾಗಿದೆಯೋ? ಯೇಸುವಿನ ಪ್ರಕಾರ ಹೌದು. ದೇವರು ನಮ್ಮ ಕೃತಜ್ಞತೆಗಳನ್ನು ಆಶಿಸುತ್ತಾರೆ. ಅವರಿಗೆ ಇದರಿಂದ ಏನು ಉಪಕಾರ ಆಗದಿದ್ದರೂ ನಾವು ಕೃತಜ್ಞರಾಗಿ ಬಾಳಬೇಕೆಂದು ದೇವರು ಆಶಿಸುತ್ತಾರೆ. ನಾವು ನೋಡಿದ್ದೇವೆ, ನಮ್ಮ ಜೀವನ ದೇವರ ಒಂದು ಕೊಡುಗೆಯಾಗಿದೆ, ಒಂದು ಅಮೂಲ್ಯ ಕೊಡುಗೆಯಾಗಿದೆ. ಮನುಷ್ಯರಾಗಿ ದೇವರು ನಮ್ಮನ್ನು ಈ ಪ್ರಪಂಚದಲ್ಲಿ ತಂದಿದ್ದಾರೆ. ಹಾಗೂ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸಿ ದೇವರು ಪ್ರತಿದಿನ ಪ್ರತಿ ಕ್ಷಣ ನಮ್ಮನ್ನು ಕಾಪಾಡುತ್ತಾ ಬಂದಿದ್ದಾರೆ. ಗತ ವರ್ಷ 2023ರಲ್ಲಿ ನಾವು ನೋಡಿದ್ದೇವೆ, ಎಷ್ಟೋ ಪ್ರಾಕೃತಿಕ ವಿಕೋಪಗಳಿಗೆ ಬಲಿಯಾದವರು ಆಗಲಿ, ಭೂಕಂಪ, ಸುನಾಮಿ, ಅತಿವೃಷ್ಟಿ, ಅನಾವೃಷ್ಟಿ, ಹಸಿವು, ಯುದ್ಧ ಅಥವಾ ತರತರದ ರೋಗ ಬಾಧೆಗಳು. ಕೇವಲ ಯುದ್ಧದಲ್ಲಿ, ಒಂದು ವೇಳೆ ನಾವು ಗೂಗಲ್ ಸರ್ಫಿಂಗ್ ಮಾಡಿದರೆ ನಾವು ಕೇಳ್ತೇವೆ, ಕೇವಲ ಯುದ್ಧದಲ್ಲಿ 2023ರಲ್ಲಿ 2,38,000 ಜನರ ಪ್ರಾಣ ಹೋಗಿದೆ. ನಾವು ನೋಡ್ತೇವೆ ಹೇಗೆ ಸೊಮಾಲಿಯಾ, ಸುಡಾನ್, ಇಥಿಯೋಪಿಯಾ ಅಂತ ಬಡ ದೇಶಗಳಲ್ಲಿ ಹಸಿವಿನಿಂದ 13,000ಕ್ಕೂ ಮಕ್ಕಳು ಹಾಗೂ ವಯಸ್ಕರು ಸತ್ತು ಹೋಗಿದ್ದಾರೆ, ತೀರಿ ಹೋಗಿದ್ದಾರೆ ಹಸಿವಿನಿಂದ. ಸೆಪ್ಟೆಂಬರ್ನಲ್ಲಿ ನಾವು ಕೇಳಿದೆವು, ಟರ್ಕಿಯಲ್ಲಿ ಆಗಲಿ, ಸಿರಿಯಾದಲ್ಲಿ ಆಗಲಿ ಅಥವಾ ಅಫ್ಘಾನಿಸ್ತಾನದಲ್ಲಿ ಆದಂಥ ಆ ಭೂಕಂಪಗಳಲ್ಲಿ ಕೇವಲ ಟರ್ಕಿಯಲ್ಲೇ 50,783 ಜನ, ಸಿರಿಯಾದಲ್ಲಿ 8,476 ಹಾಗೂ ಅಫ್ಘಾನಿಸ್ತಾನದಲ್ಲಿ 4,600 ಜನರು ಮೃತಪಟ್ಟಿದ್ದಾರೆ. ಸುಮಾರು 60 ಲಕ್ಷಕ್ಕೂ ಹೆಚ್ಚು ಜನರು ತರತರದ ಕಾಯಿಲೆಯಿಂದ 2023ರಲ್ಲಿ ಸಾವನ್ನಪ್ಪಿದ್ದಾರೆ. ಇವಾಗ ಪುನಃ ನಾವು ಕೇಳ್ತೇವೆ, ಇಸ್ರಾಯೇಲ್ ಮತ್ತು ಹಮಸ್ ಯುದ್ಧದಲ್ಲಿ ಈವಾಗಲೇ 22,000ಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಇವಾಗಲೂ ಈ ಪ್ರಾಕೃತಿಕ ಅಥವಾ ಮಾನವ ನಿರ್ಮಿತ ಈ ಅಪಘಾತಗಳಿಂದ, ಅವಘಡಗಳಿಂದ ದೇವರು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿ ಈ ಸ್ನೇಹಾಲಯದಲ್ಲಿ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ದೇವರು ಪೂರೈಸಿದ್ದಾರೆ. ಈ ಒಂದು ದೇವರ ಮಹಾನ್ ಕೃಪೆಗಾಗಿ ನಾವು ಅನೇಕ ಬಾರಿ ನಮ್ಮ ಜೀವನದಲ್ಲಿ ಈ ವರ್ಷದಲ್ಲಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸದಿದ್ದದಿರಬಹುದು. ನಾವು ಯಾವಾಗಲೂ ತುಲನೆ ಮಾಡಿ ನೋಡುತ್ತೇವೆ, ಅವನಿಗೆ ಹೆಚ್ಚಿದೆ, ನನಗೆ ಕಡಿಮೆ ಇದೆ, ನಾನು ಈ ಸ್ನೇಹಾಲಯದಲ್ಲಿ ವಾಸ ಮಾಡುತ್ತೇನೆ. ಕೆಲವರಿಗೆ ಹೊರಗಿಂದ ನಾವು ನೋಡುವಾಗ ತುಂಬ ಆಡಂಬರದಲ್ಲಿರುವಂತಹ ಜನರನ್ನು ನೋಡಿ ನಮ್ಮ ಮನಸ್ಸಿನಲ್ಲಿ ಕೂಡ ಒಂದು ರೀತಿಯ ಇಚ್ಛೆ ಉತ್ಪನ್ನ ಆಗಿರಬಹುದು, ನಾನು ಕೂಡ ಅವರಂತೆ ಇರಬೇಕು.
ಆದರೆ ಪ್ರತಿಯೊಂದು ಮನುಷ್ಯನನ್ನು ದೇವರು ತಮ್ಮ ಯೋಜನೆಗೆ ಅನುಸಾರವಾಗಿ ಮಾಡಿರುತ್ತಾರೆ. ನಾನಿಲ್ಲಿ ಇರುವುದು ಕೂಡ ದೇವರ ಒಂದು ಯೋಜನೆಯಾಗಿದೆ ಅಂತ ನನಗೆ ತಿಳಿಯುವುದು ಮುಖ್ಯ. ಹಾಗೂ ದೇವರು ನನಗೆ ಕೊಟ್ಟಂಥ ಎಲ್ಲ ವರದಾನಗಳಿಗೆ, ನನ್ನ ಆರೋಗ್ಯ, ನನ್ನ ಆಹಾರ, ಈ ಗಾಳಿ, ಸೇವಿಸುವ ಗಾಳಿ, ನನ್ನ ಒಳಗಿರುವ ಎಲ್ಲ ಮಾಂಸಖಂಡಗಳಾಗಲಿ, ಶರೀರವಾಗಲಿ, ನನ್ನಲ್ಲಿರುವ ಇಲ್ಲದಿರುವಂಥ ಎಲ್ಲ ರೋಗಗಳು, ಪ್ರಪಂಚದಲ್ಲಿ ಎಲ್ಲರನ್ನು ರೋಗಗಳನ್ನು ಕಾಡುವಾಗ ನಾನು ಮಾತ್ರ ಸುರಕ್ಷಿತವಾಗಿ ಈ ಆಲಯದಲ್ಲಿ ವಾಸಿಸುತ್ತೇನೆ. ಒಂದು ಕ್ಷಣ ಮೌನವಾಗಿ ಈ ಎಲ್ಲ ವರದಾನಗಳಿಗೆ ನಾವು ನಮ್ಮ ಹೃದಯದಿಂದ ನಮ್ಮ ವೇದಿಕೆ ಮೇಲಿರುವ ಆ ಯೇಸು ಸ್ವಾಮಿಯನ್ನು ನಾವು ಕೊಂಡಾಡುವ, ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸುವ. ಸರ್ವಶಕ್ತ ಪರಮಪಿತನೇ, ಪರಹಿತವನ್ನೇ ಬಯಸುವ ಪರಮೇಶ್ವರನೇ, ಧನ್ಯತಾ ಭಾವದಿಂದ ಉಲಿದು ನಲಿಯುತ್ತಿರುವ ನಮ್ಮ ಮೈಮನಗಳು ನವವರ್ಷದ ಉದಯಕ್ಕೆ ಬಿಚ್ಚಿಕೊಂಡು ನಿಮ್ಮಲ್ಲಿ ನಮ್ಮ ಜೀವವನ್ನು ಪಡೆಯಲು ಆತುರ ಹಾಗೂ ಕಾತುರದಿಂದ ಕಾಯುತ್ತಿವೆ. ನೂರಾರು ಆಸೆ, ಆಕಾಂಕ್ಷೆಗಳು, ಅನುರಾಗಗಳು ನಮ್ಮ ಮನದಲ್ಲಿ ಗರಿಗೆದರಿ ನೃತ್ಯ ಮಾಡುತ್ತಿವೆ. ಆದರೂ ಪ್ರಭುವೇ, ಈ ಮುಂಬರುವ ವರ್ಷದಲ್ಲಿ ನಮಗಾಗಿ ನೀವು ಏನೇನನ್ನು ನೇಮಿಸಿದ್ದಿರೋ ನಾವು ಅರಿಯೆವು. ಅವು ಏನೇ ಆಗಿದ್ದರೂ ಅವುಗಳನ್ನು ದಿಟ್ಟೆದೆಯಿಂದ ಧನಾತ್ಮಕವಾಗಿಯೂ ಸಕಾರಾತ್ಮಕವಾಗಿಯೂ ಹಾಗೂ ಮುಕ್ತ ಮನಸ್ಸಿನಿಂದ ಅನುಭವಿಸುವಂತೆ ನಮ್ಮನ್ನು ಸಿದ್ಧಪಡಿಸಿರಿ. ನಮಗೆ ಎದುರಾಗುವ ಒಳಿತು ಕೆಡುಕಿನಲ್ಲೂ ನಮ್ಮಿಂದ ದೂರವಾಗಬೇಡಿರಿ. ಒಂದು ವೇಳೆ ನಾವು ಎಡವಿ ಬಿದ್ದರೆ ನಿಮ್ಮ ಪ್ರೀತಿಯ ಹಸ್ತಗಳಿಂದ ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿರಿ, ಆಧರಿಸಿ ಆಲಂಗಿಸಿರಿ. ಪ್ರಭುವೇ, ಈ ವರ್ಷದಲ್ಲಿ ನಾವು ಆಲೋಚಿಸುವ, ಸಮಾಲೋಚಿಸುವ, ಯೋಜಿಸುವ ಹಾಗೂ ಯಾಚಿಸುವ ಪ್ರತಿಯೊಂದರಲ್ಲಿ ನಿಮ್ಮ ಸಹಾಯದಿಂದ ಹೊಸತನವು ಕಾಣಿಸುವಂತಾಗಲಿ. ಇದರೊಂದಿಗೆ ನಮ್ಮ ಬಾಳು ನಿಮ್ಮಲ್ಲಿ ನೂತನ ಅರ್ಥವನ್ನು ಕಲಿತುಕೊಳ್ಳುವಂತಾಗಲಿ. ಪ್ರಭುವೇ, ನಾವು ದುರ್ಬಲರು, ಬಲಹೀನರು, ಆದುದರಿಂದ ನಿಮ್ಮಲ್ಲಿ ಅಚಲವಾದ ವಿಶ್ವಾಸವನ್ನಿಟ್ಟಿದ್ದೇವೆ. ನಿಮ್ಮ ಚಿತ್ತದ ಹೊರತು ನಮ್ಮ ನಡೆ ನುಡಿಗಳು, ಕೈಗೊಳ್ಳುವ ತೀರ್ಮಾನ, ಉದ್ದೇಶಗಳು ವ್ಯರ್ಥ ಎಂಬ ಸತ್ಯವನ್ನು ನಾವು ಅರಿತಿದ್ದೇವೆ. ನಿಮ್ಮ ಆತ್ಮರ ಸತ್ಫಲಗಳಿಂದ ನಮ್ಮ ನಂಬಿಕೆ, ನಿರೀಕ್ಷೆ, ಪ್ರೀತಿಯ ಗುಣಗಳನ್ನು ಬೆಳೆಸಿರಿ. ಎಲ್ಲ ನಿರಾಶೆಗಳಿಂದ, ಅಪನಂಬಿಕೆಗಳಿಂದ ನಮ್ಮನ್ನು ತಪ್ಪಿಸಿರಿ. ಕಹಿಯಾದ, ಸಹಿಸಿಕೊಳ್ಳಲಾರದ ಸಂದರ್ಭ, ಘಟನೆಗಳು ನಮ್ಮ ಮೇಲೆ ಎರಗಿ ಬಂದಾಗ ದೃಢ ಚಿತ್ತದಿಂದ ಇರುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಸರ್ವರ ಮನದಾಳಗಳನ್ನು ಸಂಪೂರ್ಣವಾಗಿ ಅರಿತಿರುವ ಪ್ರಭುವೇ, ಈ ನೂತನ ವರ್ಷದಲ್ಲಿ ನಮ್ಮನ್ನು ನಾವೇ ಸಮರ್ಪಿಸಿಕೊಳ್ಳುತ್ತೇವೆ. ನಮ್ಮ ಈ ವಿಜ್ಞಾಪನೆಗಳನ್ನು ನಿಮ್ಮ ಪೀಠದಲ್ಲಿ ಸಮರ್ಪಿತವಾಗಿರುವ ಧೂಪದಂತೆಯೂ ಈ ಸಂಧ್ಯಾವಂದನೆಯನ್ನು ನೈಜ ಕಾಣಿಕೆಯಾಗಿ ನಿಮ್ಮ ಚರಣಗಳಿಗೆ ನಾವು ಅರ್ಪಿಸುತ್ತೇವೆ. ನಮ್ಮೆಲ್ಲ ಕೋರಿಕೆಗಳನ್ನು ಒಂದುಗೂಡಿಸಿ ನಾವು ಯೇಸು ಕಲಿಸಿದ ಪ್ರಾರ್ಥನೆಯನ್ನು ಒಂದೇ ಸ್ವರದಲ್ಲಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಮಗೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತ ಸ್ವರ್ಗಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಎಲ್ಲ ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಸಕಲ ಕೇಡಿನ ನಮ್ಮನ್ನು ರಕ್ಷಿಸಿರಿ. ಆಮೆನ್. Idiahuda Sacramento Sastagnam Kuruya Purvilyatyarum Papatla Nuvyuriti Adharya Solvon Vecha Askatvishnyak Bhavartache Bol Divya Zashe Bapa Tashe Puta Vulasani Stutiza Padvi Maima Sasna Sasna Ekastalyan Varsita Tukadogaicha Spiritan Samasamina Varta. Amen. प्रार्थूया. येसु मिया जेजू ख्रिस्ता या विचित्र सक्रामेंता काल तुझ्या कष्टांचो उगडास तुवें आमकां सोडून दिलाय.
तुझ्या सोडवण्याचो फळ सदांच आमी भोगी सरको. तुझ्या कुडीच्या आनी रक्ताच्या पवित्र मिस्तराक आमी मान करूंक आमकां दयेन फावो कर, जो जियेताय आनी राज करताय ससनाच्या ससना. ಪಾನ್ಸಂಕು 47A64.
बापाचे, पुताचे आणि पवित्र आत्म्याचे नवी. आमेन. आमच्या सुमिया जेजू ख्रिस्ताची कृपा देवासमोर आणि पवित्र आत्म्यासो एक पोट तुमचे सोबे असो. तुमचे सोबे असो. मोगाच्यानो आज पोई सभा मुरी देवमातेची दबाजीक परब संभ्रमता. नव्या वर्साच्या पहिल्या दिसा मुरी एक मान करणं एक कुटाम जावन हे फेस्त आचरण करचे चड अर्थभरीत. मुरी हे परी देवाच्या मोगाची जावन खालत्यापणाची जिणी जियोंक आयची देवस्तुती उलो दिता. मोरयेन देवाचे आपोवणे देवाचे देणे जावन खालतेपणान स्वीकार केले. तशें आमी मोरयेक आमची सर्गेची माय जावन स्वीकार करणं तिच्या शेगुणांनी वाडोवंक फावो जावं म्हूण मागया. नव्या वर्साच्या पयलो दीस पळोवंक फावो केल्ल्याक देवाक अर्गां जावन हें बलिदान भेटोवंक आयती जावया. म्हाका भवन आणि भयणीनो या मिसाच्या बलिदानान फावो ते बरी वांटो घेवचे खातीर आमची सर पदकां वळखून घेवया आणि देवा लागीं बोक्षणे मागया. आमी सर सांगता म्हणया, हांव पदकी सर्वदार देवा आणि तुमकां भावा भयणीनो म्हजो कन्या विचारून सांगता. मनान चिंतून तोंडान विचारून वायटा धरून आनी बरें सोडून हांवें जायती पातकां केल्यात. हो म्हजो अपराध, हो म्हजो अपराध, हो म्हजो व्हड अपराध. ह्या पासून पाकेवानसान संपारी मोरये सगळ्या देवतांक आनी भक्तांक आनी तुमकां भावा भयणीनो म्हजे खातीर आमच्या सर्वेस्परा देवा लागीं विनंती करात म्हूण प्रार्थना मागता. सर पदवेदार देव आमची काकुळत करूं, आमची पदकां बुकसून आमकां ससनाच्या जिविताक पावूं. आमेन. सोमिया कातूरकर, सोमिया कातूरकर, क्रिस्ता कातूरकर.
प्रार्थुया. सर्गींच्या मोगाळ बापा, आमच्या कुळाचे एके स्त्री एक तिचे आमकारपण सांभाळून तुझ्या पुताची आवय जावंक तुवें विंचून काडली आनी तिका आमची आवय करून दिली. तुवें आमकां फावो केल्ले येदेवर त्या आवयचे देणे वळखून आमी सोमेश जेजूच्या देखी प्रमाणे सदां तिका फावो तो मान आनी मोग दिवं आनी त्याच देखी वोंद मायेच्या पावलांनी चलून जेजूचो खरो पाटलाव करूंक आमी फावो जावं. हे आमी मागता आमच्या सुमया तुझ्या पुता जेजू क्रिस्ता वरवीं. तो खरो देव तुजे सवे पवित्र आत्म्याच्या एकपणान जियेता आनी राजवट चलयता ससनाच्या ससनान. आमेन. गणन पुस्तकांतले वाचप. सर्वेस्परान मोइजेक म्हणलें, आरोना कडेन आनी ताच्या पुता कडेन उलोवन तांकां सांग, तुमी इस्रायेलींक हे परी आशिर्वाद दिवंक जाय. तुमी तांकां सांगा, सर्वेस्पर तुका आशिर्वाद दिव आनी तुका सांबाळूं. सर्वेस्पर आपल्या मुखामळाचो प्रकाश तुजेर फांको आनी तुजी दया करूं. सर्वेस्पर आपले मुखामळ तुका दाखोव आनी तुका शांती दिव. अशें तांणी म्हजें नांव इस्रायेलींचेर उलो मारूंक जाय आनी हांव तांकां आशिर्वाद दितलो. देवाचे उतर हें. देवाचे वडोपकार. आमचेर पडूं. तुझ्या परसळीक मुखामळाची दिश्ट आमचेर फांकूं. हे वरवीं आख्या संवसारार तुजी खुशी कळी जावं. सर राष्ट्रा तुजी सोडवण वळखून घे. राष्ट्रा तुझी स्तुती करूं. तू तांची राजवडकी न्याय नीती प्रमाणे करताय. देशाभासांच्या लोकांक शाबितायेन चलयताय. जातू कृपाळ देवा आनी तुजो आशीर्वाद आमचेर पडूं. जातू कृपाळ देवा आनी तुजो आशीर्वाद आमचेर पडूं. सांब पावलून गलतकारांक बरयल्ल्या पत्रांतले वसा. भावा भयणीनो, पूण नेमलेलो काल भरती जाताच देवान आपल्या पुताक धाडलो. एक स्त्रियेत थावन तो जल्मालो आनी नियमशास्त्रा काल आसलेल्यांक सुटका दिवचे खातीर आनी आमकां आपले दमदूत करचे खातीर नियमशास्त्र काल तो जल्मालो. आमी भुरगीं म्हूण दाखोवचे खातीर देवान आपल्या पुताचो आत्मो आमच्या अंतस्करणांनी धाडलो आनी तो अप्पा बापा म्हणून व्हडल्यान उलो करता. तर तूं ह्या फुडाक गुलाम न्हय, बगर पूत. आनी पूत देखून देवाचे कुशेन दायजाचो वारिस्तारी तूं जालाय. देवाचे उतर हें. देवाचे वडोपकार. उद्गार.
म्हाका परत्यान परत्यान आनी साबार तरांनी प्रवाद्या मुखान देव आमच्या पुर्वजां लागीं उलयलेलो, पूण ह्या शेवटींच्या काळार आपल्या पुता मरिफा तो आमच्या लागीं उलयलेलो. सर्वेस्परा जय जय हालेलुया, सर्वेस्परा जय जय हालेलुया, 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 सर्वेस्परा जय जय हालेलुया. सर्वेस्पर तुमचे सोवे आसू, तुमचे सवे आसो, सालुका प्रमाणे जेजू ख्रिस्ताची शुभ वार्ता. महिमा तुका येसुमिया. गवळ्यांनी धांव धावी वचून मोरयेक झुजेक आनी खावणेंत न्हिदायलेल्या बाळकाक तांणी देखली. बाळकाक पळयतस ताचे विशयान देवदूतान सांगले सक्कट तांकां समजालें आनी गवळी सांगताले तें आयकल्लीं सक्टां आजा पावली. पूण मोरी ह्यो संगती आपल्या काळजांत जागोवन दवरून त्यो आटायताली. शेकी गवळी आपणे आयकल्ल्या आनी पळयल्या संगती पसत देवाची महिमा गायत आनी ताची स्तुती करीत पाटी गेले. सगळे देवदूतान सांगिल्ल्या प्रमाणेच घडले. बाळकाक 8वो दीस भरतच ताका सुन्नत करतना जेजू म्हूण ताका नांव दवरलें. हें नांव तो गर्भी संभवचे आदींच देवदूतान दिल्लें. देवाचे उतर हे वखणी तुका क्रिस्ता. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪವಿತ್ರವಾದ ಈ ಗಳಿಗೆಯಲ್ಲಿ, ಈ ರಾತ್ರಿಯಲ್ಲಿ ಇಮ್ಮಡಿ ಸಂತೋಷದಿಂದ ಇಲ್ಲಿ ನಾವೆಲ್ಲರೂ ಸೇರಿದ್ದೇವೆ. 2 ಪಟ್ಟು ನಮಗೆ ಸಂತೋಷ. ಯಾಕಂತೇಳಿದರೆ, ಮೊದಲಾಗಿ ನಾವು ಇನ್ನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಇನ್ನೊಂದು ನೂತನ ಹೊಸ ವರ್ಷ 2024 ಅನ್ನು ಪ್ರಾರಂಭಿಸಲಿದ್ದೇವೆ. ಹಾಗೂ ಎರಡನೇದಾಗಿ ನಮಗೆ ಅತ್ಯಂತ ಹರ್ಷದ ದಿನ. ಯಾಕಂತೇಳಿದರೆ ನಾಳೆ ಜನವರಿ 1ನೇ ತಾರೀಕು. ಆದರೆ ಆ ಹಬ್ಬವನ್ನು ನಾವು ಇಂದು ಇಲ್ಲಿ ಆಚರಿಸುತ್ತೇವೆ. ನಮ್ಮ ತಾಯಿ ಮರಿಯ ದೇವರ ಮಾತೆ ಎನ್ನುವಂಥ ಆ ಹಬ್ಬವನ್ನು ನಾವು ಆಚರಿಸುತ್ತೇವೆ. ಎಷ್ಟು ಒಳ್ಳೆಯ ಸಂಗತಿ ನೋಡಿ. ಪವಿತ್ರ ಧರ್ಮಸಭೆ ಕೂಡ ವರ್ಷದ ಪ್ರಥಮ ದಿನವನ್ನು ನಮ್ಮ ತಾಯಿ ಮರಿಯಮ್ಮನವರಿಗೆ ಸಮರ್ಪಿಸುತ್ತಾರೆ. ಈ ಪವಿತ್ರ ಸಭೆ ಸಮರ್ಪಿಸುತ್ತದೆ. ಹಾಗೂ ಈ ತಾಯಿಯ ಶರಣವನ್ನು ನಾವು ಕೇಳಿಕೊಂಡು ಅವರ ಇಚ್ಛೆಯ ಪ್ರಕಾರ ಅಥವಾ ಅವರ ಆ ಜವಾಬ್ದಾರಿಯಲ್ಲಿ ನಾವು ಮಾನವ ಕುಲ ನಾವು ನಡೆಯಲಿಕ್ಕೆ ಪ್ರಯತ್ನ ಪಡುತ್ತೇವೆ. ಹೊಸ ವರ್ಷದ ಈ ಸಡಗರ ಡಿಸೆಂಬರ್ 31 ರಾತ್ರಿ ವಿಜೃಂಭಣೆಯಿಂದ ಆಚರಿಸುವಂಥ ಈ ಸಂಪ್ರದಾಯ ನೋಡಿ, ಇದಕ್ಕೆ ತುಂಬ ಹಳೆಯ ಇತಿಹಾಸವಿದೆ. ಸುಮಾರು 4000 ವರ್ಷಗಳ ಹಿಂದೆ ಯೇಸು ಬರುವ ಮೊದಲು ಈ ಹಬ್ಬವನ್ನು ಬ್ಯಾಬಿಲೋನಿಯಾದಲ್ಲಿ ಆಚರಿಸ್ತಿದ್ರು. ಇವಾಗ ಇರಾಕ್ನಲ್ಲಿದೆ ಬ್ಯಾಬಿಲೋನಿಯಾ. ಇಂಥ ಈ ಸ್ಥಳದಲ್ಲಿ ಈ ಹಬ್ಬಗಳನ್ನು ಆಚರಿಸುತ್ತಿದ್ದರು. ಆದರೆ ಇಂದು ಪ್ರಪಂಚದಾದ್ಯಂತ ನಾವು ನೋಡುತ್ತೇವೆ ಡಿಸೆಂಬರ್ 31 ಮತ್ತು ಜನವರಿ 1ನೇ ತಾರೀಕಿಗೆ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಆದರೆ ನಮ್ಮ ಭಾರತ ದೇಶದಲ್ಲಿ ವಿವಿಧ ಧರ್ಮಗಳಿವೆ. ನಾವು ನೋಡುತ್ತೇವೆ ಈ ವಿವಿಧ ಧರ್ಮದ ಪಂಗಡದ ಜನರು ನಮ್ಮ ದೇಶದಲ್ಲಿ ಈ ಹೊಸ ವರ್ಷದ ಆಚರಣೆಯನ್ನು ವಿವಿಧ ರೀತಿಯಲ್ಲಿ ನಡೆಸುತ್ತಾರೆ. ನೋಡಿ, ಕೆಲವು ರಾಜ್ಯಗಳಲ್ಲಿ ಈ ಹೊಸ ವರ್ಷದ ಆರಂಭ ಸಾಂಪ್ರದಾಯಿಕವಾಗಿ ಯುಗಾದಿ ಅಂತ ಹೇಳುವ ಒಂದು ಹಬ್ಬ ಇದೆ, ಹಿಂದೂಗಳ ಹಬ್ಬ. ಈ ಯುಗಾದಿಯಂದು ಅವರಿಗೆ ಹೊಸ ವರ್ಷ ಆಗಿರುತ್ತದೆ. ಉತ್ತರ ಭಾರತದಲ್ಲಿ ನಾವು ರಾಜಸ್ಥಾನ ಇನ್ನಿತರ ರಾಜ್ಯಗಳಲ್ಲಿ ನಾವು ಹೋಳಿ ಅಂತ ಹೇಳುವ ಹಬ್ಬ ಇದೆ, ಅಲ್ಲಿ ಹೊಸ ವರ್ಷವನ್ನು ನಾವು ಆಚರಿಸುತ್ತೇವೆ. ಕೇರಳದಲ್ಲಿ ವಿಷ್ಣು ಹಬ್ಬ ಅಂತ ಹೇಳಿದೆ, ಅಲ್ಲಿ ಹೊಸ ವರ್ಷವನ್ನು. ಹಾಗೂ ಅಸ್ಸಾಂನಲ್ಲಿ ರೋಂಗಲಿ ಬಿಹು ಅಂತ ಹೇಳುವ ಒಂದು ಹಬ್ಬಕ್ಕೆ ಹೊಸ ವರ್ಷವನ್ನು ಆಚರಿಸುತ್ತಾರೆ. ಬಂಗಾಳದಲ್ಲಿ ಪೊಯ್ಲಾ ಅಥವಾ ಬೈಶಾಖ್ ಅಂತ ಹೇಳ್ತಾರೆ. ಅಥವಾ ಪಂಜಾಬ್ ರಾಜ್ಯದಲ್ಲಿ ವೈಶಾಖಿ. ನೋಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹಬ್ಬದ ದಿನಗಳಿವೆ. ಈ ಹಬ್ಬದ ದಿನಗಳನ್ನು ವರ್ಷದ 1ನೇ ದಿನ ಅಂತ ಹೇಳಿ ಜನರು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಆದರೆ ನಮಗೆ ಕ್ರೈಸ್ತರಿಗೆ ಈ ಪದ್ಧತಿ ಎಲ್ಲಿಂದ ಬಂತು? ಜನವರಿ 1ನೇ ತಾರೀಕು. ನೋಡಿ, ಇದು ರೋಮನ್ ಪದ್ಧತಿಯಾಗಿದೆ, ರೋಮ್ ದೇಶದ ಪದ್ಧತಿ. ಯಾಕಂತೇಳಿದರೆ ಜನವರಿ, ಆ ಹೆಸರು ಬಂದದ್ದು ಜನವರಿ. ಪ್ರತಿಯೊಂದು ತಿಂಗಳಿಗೆ ಒಂದು ದೇವತೆ ಇದೆ. ಜನವರಿ ತಿಂಗಳಿಗೆ ರೋಮಿ ದೇವತೆ ಅಂತ ಹೇಳಿದರೆ ಜಾನುಸ್. ಇದರ ಅರ್ಥ ಈ ದೇವತೆಯ 2 ಮುಖಗಳಿವೆ ಅಂತೆ. ಒಂದು ಮುಂದೆ ನೋಡುವ ಮುಖ, ಮತ್ತೊಂದು ಹಿಂದೆ ನೋಡುವ ಮುಖ. ಮುಂದೆ ಮತ್ತು ಯಾಕೆ, ಹಿಂದೆ ಯಾಕೆ ಅಂತ ಹೇಳಿದರೆ, ನೋಡಿ, ಇದೊಂದು ಭೂತಕಾಲದ ಹಿನ್ನೋಟ.
ಹಿನ್ನೋಟವನ್ನು ಪ್ರತಿಬಿಂಬಿಸುತ್ತದೆ, ನನ್ನ ಜೀವನದಲ್ಲಿ ಏನೆಲ್ಲ ಆಗಿದೆ ಅಂತೇಳಿ. ಹಾಗೂ ಮುಂದೆ ನೋಡುವಂಥ ಮುಖ ನನ್ನ ಭವಿಷ್ಯದಲ್ಲಿ ಆಗುವಂಥ ಆ ಘಟನೆಗಳನ್ನು ಸಂಕೇತಿಸುತ್ತದೆ ಅಥವಾ ಪ್ರತಿಬಿಂಬಿಸುತ್ತದೆ. ಈ ದೇವತೆಯೇ ಜನವರಿ ತಿಂಗಳ ಈ ಹೆಸರಿನಿಂದ ಈ ದೇವತೆಯನ್ನು ಆರಾಧಿಸಲಾಗುತ್ತದೆ. ಅದಕ್ಕೆ ಬೇಕಾಗಿ ಈ ರೋಮನ್ ಪದ್ಧತಿಯಿಂದ ನಾವು ಕೂಡ ಡಿಸೆಂಬರ್ 31 ಅಥವಾ ಜನವರಿ 1ನೇ ತಾರೀಕಿನಂದು ನಾವು ಕ್ರೈಸ್ತರು ಈ ಹಬ್ಬವನ್ನು ಅಥವಾ ಹೊಸ ವರ್ಷವನ್ನು ನಾವು ಪ್ರಾರಂಭ ಮಾಡುತ್ತೇವೆ. ಸಂಪ್ರದಾಯಗಳು ಪ್ರೀತಿಯ ಸಹೋದರರೇ ಏನೇ ಇರಲಿ, ಕಳೆದು ಹೋಗುವ ಅಥವಾ ಗತ ವರ್ಷಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವುದು ಹಾಗೂ ಬರುವ ಈ ನೂತನ ವರ್ಷವನ್ನು ದೇವರ ಕೃಪೆಯಿಂದ ಪ್ರಾರಂಭಿಸಲು ನಾವು ಬಯಸುವುದು ಅತ್ಯಂತ ಅಗತ್ಯವಾಗಿದೆ. ಯಾಕಂತ ಹೇಳಿದರೆ ನೋಡಿ, ನಮ್ಮ ಹೊಸ ಭರವಸೆಗಳಾಗಲಿ, ನಮ್ಮ ನಿರ್ಣಯಗಳಾಗಲಿ, ನಮ್ಮ ಈಡೇರದ ಅಥವಾ ಮುಂದೆ ಈಡೇರುವಂಥ ಆಶಯ ಆಕಾಂಕ್ಷೆಗಳನ್ನಾಗಲಿ ಕೇವಲ ದೇವರೇ ಪೂರೈಸುವಂಥವರಾಗಿದ್ದಾರೆ. ಇಡೀ ಮಾನವ ಕುಲಕ್ಕೆ ನಾವು ಈ ದಿನ ವಿಶೇಷವಾಗಿ ಪ್ರಾರ್ಥನೆ ಮಾಡುವ ನಮ್ಮ ಪ್ರಪಂಚದಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ ಹಾಗೂ ಯಶಸ್ಸು ಎಲ್ಲ ಮನುಷ್ಯರಿಗೆ ಲಭಿಸಲಿ ಹಾಗೂ ದೇವರು ನಮ್ಮೆಲ್ಲರನ್ನೂ ಕಾಪಾಡಲಿ ಎಂದು ವಿಶೇಷವಾಗಿ ಈ ಪೂಜೆಯ ಬಲಿದಾನದಲ್ಲಿ ನಾವು ಪ್ರಾರ್ಥಿಸುವ ಜೊತೆಗೆ ಇಂದು ನಮಗೆ ಒಂದು ಮಹತ್ವಪೂರ್ಣ ದಿನ. ನಾನು ಮೊದಲೇ ಹೇಳಿದೆ, ಯಾಕಂತ ಹೇಳಿದರೆ ಇಂದು ನಾವು ನಮ್ಮ ತಾಯಿ ಮಾತೆ ಮರಿಯಮ್ಮನವರನ್ನು ದೇವರ ಮಾತೆ ಎಂದು ಗೌರವಿಸುತ್ತೇವೆ. ನೋಡಿ, ದೇವರ ಮಾತೆ ಅಂತ ಹೇಳುವಾಗ ಒಂದು ವಿಶೇಷವಾದ ಗುಣ ಅವರದ್ದು, ಸದಾ ವಿಶ್ವಾಸಭರಿತ ಶರಣಾಗತಿ ಅಂತ ಹೇಳ್ತೇವೆ ನಾವು. ವಿಶ್ವಾಸಭರಿತ ಶರಣಾಗತಿ ತಾಯಿ ಮರಿಯಮ್ಮನವರದ್ದು. ಅಲ್ಲಿ ಮಾನವರ ಕಲ್ಪನೆಗೂ ಮೀರಿದಂಥ ಒಂದು ಅಸಾಧಾರಣ ಫೇತ್, ವಿಶ್ವಾಸವನ್ನು ಈ ಕನ್ಯೆ, ಈ ಬಾಲಿಕೆ ದೇವರಲ್ಲಿ ತೋರಿಸುತ್ತಾರೆ ತಮ್ಮ ಜೀವನದ ಪರ್ಯಂತ. ತಮಗೆ ತಿಳಿದ ವಿಷಯ ಆಗಲಿ, ತಿಳಿಯದಿರುವ ವಿಷಯವಾಗಲಿ, ಅದಕ್ಕೆ ಬೇಕಾಗಿ ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳಿದೆವು, ಆ ತಿಳಿಯದಂಥ ವಿಷಯಗಳನ್ನು ತಮ್ಮ ಹೃದಯದೊಳಗೆ ಇಟ್ಟು ಅದರ ಬಗ್ಗೆ ಅವರು ಆಲೋಚಿಸುತ್ತಿದ್ದರು, ಮನನ ಚಿಂತನೆಯನ್ನು ಮಾಡುತ್ತಿದ್ದರು ಅಂತ ಇಂದಿನ ಶುಭ ಸಂದೇಶಗಳಲ್ಲಿ ನಮಗೆ ಹೇಳಲಾಗಿದೆ. ನೋಡಿ, ಈ ಒಂದು ಮಹಿಳೆ ತನ್ನ ಭಕ್ತಿಯಿಂದ ಅಥವಾ ತನ್ನ ದೇವರ ಮೇಲಿರುವ ಅಪಾರ ವಿಶ್ವಾಸದಿಂದ ಏನು ಮಾಡ್ತಾರೆ, ಮನುಷ್ಯನ ಕಲ್ಪನೆಗೆ ಎಟುಕದಂತಹ ಒಂದು ಅಸಾಧ್ಯ ಕೆಲಸವನ್ನು ಅವರು ಮಾಡಿ ತೋರಿಸುತ್ತಾರೆ. ಎಂಥ ಸಾಧನೆ, ಎಂಥ ಕೆಲಸ ನೋಡಿ. 2 ವಿರೋಧಾಭಾಸಗಳನ್ನು ಜೊತೆಗೆ ಸೇರಿಸುವಂಥ ಕೆಲಸ ಯಾರಿಂದಲೂ ಆಗಲಿಕ್ಕಿಲ್ಲ. ಯಾವ ಮನುಷ್ಯರಿಂದಲೂ, ಯಾವ ಸಂತರಿಂದಲೂ ಈ ಕೆಲಸವನ್ನು, ಯೇಸು ಕ್ರಿಸ್ತರಿಂದಲೂ ಕೂಡ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, 2 ವಿರೋಧಾಭಾಸಗಳು ಅಂದರೆ ಇಂಗ್ಲೀಷ್ನಲ್ಲಿ ಕಾಂಟ್ರಡಿಕ್ಷನ್ಸ್ ಅಂತ ಹೇಳ್ತೇವೆ. ಉದಾಹರಣೆಗೆ ನೋಡಿ, ಕತ್ತಲೆ ಮತ್ತು ಬೆಳಕು ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಕತ್ತಲೆ ಇದೆ ಅಲ್ಲಿ ಬೆಳಕಿರಲಿಕ್ಕೆ ಸಾಧ್ಯ ಇಲ್ಲ. ಇದು 2 ವಿರೋಧಾಭಾಸಗಳು, ಪರಸ್ಪರ ವಿರೋಧಿಗಳು. ಹಾಗೂ ನಾವು ನೋಡುತ್ತೇವೆ, ಒಳಿತು ಮತ್ತು ಕೆಡುಕು, ಎಲ್ಲಿ ಒಳ್ಳೆಯದುಂಟು ಅಲ್ಲಿ ಕೆಡುಕು, ಕೆಟ್ಟದಿರಲಿಕ್ಕೆ ಸಾಧ್ಯವಿಲ್ಲ. ಪಾಪ ಮತ್ತು ಪುಣ್ಯ, ಎಲ್ಲಿ ಪಾಪ ಇದೆಯೋ ಅಲ್ಲಿ ಪುಣ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಲ್ಲಿ ಪುಣ್ಯ ಇದೆಯೋ ಅಲ್ಲಿ ಪಾಪ ಇರಲಿಕ್ಕೆ ಸಾಧ್ಯವಿಲ್ಲ. ಅದೇ ಪ್ರಕಾರ ಪವಿತ್ರತೆ ಮತ್ತು ಅಪವಿತ್ರತೆ ಅಂತ ನಾವು ಹೇಳ್ತೇವೆ. ನೋಡಿ, ಪವಿತ್ರವಾದ ದೇವರು, ಆ ಸ್ವರ್ಗ ಸಿಂಹಾಸನದಲ್ಲಿ ಇರುವಂಥ ಆ ದೇವರು ಈ ಅಪವಿತ್ರ ಪಾಪಿ ಮನುಷ್ಯನಲ್ಲಿ ಬರುವಂಥ ಆ ದೇವ ಮಾನವರನ್ನು ಒಂದುಗೂಡಿಸುವ ಅಸಾಧ್ಯ ಕೆಲಸವನ್ನು ಈ ತಾಯಿ ಮರಿಯಮ್ಮನವರು ಮಾಡಿ ತೋರಿಸುತ್ತಾರೆ. ಹೇಗೆ ನೋಡಿ, ಒಂದು ಸಣ್ಣ ಕಥೆ ಇದೆ. ಒಮ್ಮೆ ಪ್ರಕೃತಿಯ ಮಹಾನ್ 2 ಶಕ್ತಿಗಳು, ಯಾವುದು ಬೆಂಕಿ ಮತ್ತು ನೀರು, ಇವರೊಳಗೆ ಪ್ರೀತಿ ಆಗ್ತದಂತೆ, ಫಾಲ್ ಇನ್ ಲವ್, ಇವರೊಳಗೆ ಪ್ರೀತಿ ಆಗ್ತದೆ. ಆದರೆ ಜೊತೆಗೆ ಬರಲಿಕ್ಕೆ ತುಂಬ ಕಷ್ಟ. ಯಾಕೆ? 2 ಪ್ರತಿಸ್ಪರ್ಧಿಗಳು, 2 ವಿರೋಧಿಗಳು ಅಂತ ನಾವು ಹೇಳ್ಬೋದು. ಎಲ್ಲಿ ಬೆಂಕಿ ಇದೆ ಅಲ್ಲಿ ನೀರು ಇರಲಿಕ್ಕೆ ಸಾಧ್ಯವಿಲ್ಲ. ಅದೇ ಪ್ರಕಾರ ಎಲ್ಲಿ ನೀರು ಉಂಟೋ ಅಲ್ಲಿ ಬೆಂಕಿಗೆ ಇರಲಿಕ್ಕೆ ಸಾಧ್ಯವಿಲ್ಲ. ಆದರೂ ಅವರು ಬೆಂಕಿ ಮತ್ತು ನೀರು, ಈ ಪ್ರಕೃತಿಯ ಮಹಾನ್ ಶಕ್ತಿಗಳು ಆಲೋಚನೆ ಮಾಡ್ತವೆ, ನಮಗೆ ಒಂದಾಗಬೇಕು, ನಮಗೆ ವಿವಾಹ ಮಾಡಿಕೊಳ್ಬೇಕು ಅಂತ ಆಲೋಚನೆ ಮಾಡಿ ಅವರು ಬಯಸುತ್ತಾರೆ. ನಾವು ನಮ್ಮ ಹಿರಿಯರ ಬಳಿಗೆ ಹೋಗಿ ಕೇಳುವ ಅವರ ಇಚ್ಛೆ ಏನು ಅಂತ ಈ ಹಿರಿಯರಲ್ಲಿ. ಹಾಗೆ ಈ ನೀರು ಹೋಗ್ತದೆ ಎಲ್ಲಿ? ಸಣ್ಣ ಬುಗ್ಗೆ, ಕಾರಂಜಿ ಅಂತ ಹೇಳ್ತೇವೆ, ಅಥವಾ ಹಳ್ಳ, ಬಾವಿ, ಕೆರೆ, ತೋಡು, ನಾಳ, ನದಿ, ಸಮುದ್ರ ಮತ್ತು ಸಾಗರ, ಅದಲ್ಲದೆ ಮೋಡ, ಮಂಜು, ಇದೆಲ್ಲ ನೀರಿನ ಹಿರಿಯರು. ಇವರ ಬಳಿ ಹೋಗಿ ಕೇಳ್ತದಂತೆ, ನಾನು ಬೆಂಕಿಯನ್ನು ಮದುವೆ ಆಗ್ಬೋದಾ ಅಂತ. ಆದರೆ ಎಲ್ಲರೂ ಹೇಳ್ತಾರೆ, ಇಲ್ಲ, ಇದು ನಿನ್ನ ವಿರೋಧಿ, ನಿನ್ನ ಶತ್ರು, ನೀನು ಬೆಂಕಿಗೆ ಮದುವೆ ಆಗಲಿಕ್ಕೆ ಆಗುವುದಿಲ್ಲ. ಅದೇ ಪ್ರಕಾರ ಈ ಬೆಂಕಿ ಕೂಡ ತನ್ನ ಹಿರಿಯರ ಬಳಿಗೆ ಹೋಗ್ತದೆ. ಸಣ್ಣ ಕಿಚ್ಚಿನಿಂದ ಹಿಡಿದು, ಕಿಡಿ ಅಂತ ಹೇಳ್ತೇವೆ, ಅಲ್ಲಿಂದ ಅಗ್ನಿ, ಪಾವಕ, ಉರಿ, ಉಷ್ಣ, ತಾಪ ಹಾಗೂ ಜ್ವಾಲಾಮುಖಿ, ಲಾವ, ಕೊನೆಗೆ ದೊಡ್ಡ ಬೆಂಕಿಯ ಗೋಲ ಅಂತ ಹೇಳ್ತೇವೆ, ಸೂರ್ಯನನ್ನು ಕೂಡ ಈ ಬೆಂಕಿ ಹೋಗಿ ಕೇಳ್ತದೆ, ನಾನು ನೀರನ್ನು ಮದುವೆ ಆಗ್ಬಹುದಾ, ನೀರನ್ನು ನಾನು ವಿವಾಹ ಮಾಡಿಕೊಳ್ಬಹುದಾ? ಎಲ್ಲರೂ ಹೇಳ್ತಾರೆ, ಇಲ್ಲ, ನೀರು ನಿನ್ನ ಶತ್ರು, ಅದಕ್ಕೆ ಬೇಕಾಗಿ ನಿನಗೆ ಈ ನೀರಿಗೆ ವಿವಾಹ ಮಾಡಲಿಕ್ಕೆ, ಒಂದಾಗಲಿಕ್ಕೆ ನಿನಗೆ ಆಗುವುದಿಲ್ಲ ಅಂತೇಳಿ. ತುಂಬ ಬೇಸರದಿಂದ 2 ಮಹಾನ್ ಶಕ್ತಿಗಳು ಬಂದು ಒಂದು ಮರದ ಅಡಿಯಲ್ಲಿ ಕೂತುಕೊಳ್ತವೆ. ಆವಾಗ ಅಲ್ಲಿ ಒಂದು ಸಣ್ಣ ಮಣ್ಣಿನ ಪಾತ್ರೆ ಇರ್ತದೆ, ಅರ್ಧನ್ ಪಾಟ್ ಅಂತ ಹೇಳ್ತೇವೆ ನಾವು, ಯಾವ ಕೆಲಸಕ್ಕೂ ಬಾರದಂಥ ಕ್ಷುಲ್ಲಕ, ನಗಣ್ಯ ಅಂತ ಹೇಳ್ತೇವೆ, ಯಾರು ಅದನ್ನು ಲೆಕ್ಕಿಸುವುದಿಲ್ಲ. ಇಂಥ ಒಂದು ಮಣ್ಣಿನ ಪಾತ್ರೆಯಲ್ಲಿ ಇರ್ತದೆ. ಈ 2 ಪ್ರಕೃತಿಯ ಮಹಾಶಕ್ತಿಗಳನ್ನು ನೋಡಿ ಅದಕ್ಕೆ ಬೇಸರ ಆಗ್ತದೆ ಅಂತೆ.
ಬೆಂಕಿ ಮತ್ತು ನೀರು ತುಂಬ ಬೇಸರದಿಂದ ಅಲ್ಲಿ ಕೂತಿದ್ದಾರೆ. ಅಲ್ಲಿ ಹೋಗಿ ಆ ಮಡಕೆ ಕೇಳ್ತದೆ, ನಾನೇನಾದರೂ ಸಹಾಯ ಮಾಡ್ಬೋದಾ, ಎಂಥದ್ದು ನಿಮ್ಮ ತೊಂದರೆ ಏನು, ನಿಮ್ಮ ತಾಪತ್ರೆ ಏನು. ಆಗ ಈ ಬೆಂಕಿ ಮತ್ತು ನೀರು ಈ ಮಡಿಕೆಯನ್ನು ನೋಡಿ ನೆಗಾಡ್ತವೆ, ಅಪಹಾಸ್ಯ ಮಾಡ್ತವೆ, ನಿಂದನೆ ಮಾಡ್ತವೆ. ನೀನೊಂದು ಸಣ್ಣ ಮಣ್ಣಿನ ಪಾತ್ರೆ, ನಾವು ನೋಡಿ ಪ್ರಾಕೃತಿಕ ಶಕ್ತಿಗಳು, ಮಹಾನ್ ಶಕ್ತಿಗಳು, ನಾವು ಬೇಕಾದರೆ ಏನನ್ನು ಮಾಡ್ಬೋದಲ್ವ, ಆದರೆ ನೀನು ಹೇಗೆ ನಮ್ಮ ಸಹಾಯ ಮಾಡಲಿಕ್ಕೆ ಆಗ್ತದೆ. ಆದರೂ ಮಡಿಕೆ ಹೇಳ್ತದೆ, ನೋಡಿ ನೀವು ಹೇಳಿ ನೋಡಿ, ಏನಾದರೂ ನನ್ನ ಕೈಲಾದ ಸಹಾಯ ಮಾಡುವಂತಿದ್ರೆ ನಾನು ಮಾಡ್ತೇನೆ ಅಂತ ಹೇಳ್ತದೆ. ಆಗ ಇವರು ತಮ್ಮ ಸಮಸ್ಯೆಯನ್ನು ಹೇಳ್ತಾರೆ, ನೋಡಿ ನಾವಿಬ್ಬರು ಪ್ರೀತಿಯಲ್ಲಿದ್ದೇವೆ, ಆ ಪರಸ್ಪರ ಪ್ರೀತಿ ಮಾಡುತ್ತೇವೆ, ನಮಗೆ ಒಂದಾಗಬೇಕು ಅಂತ ಒಂದು ಇಚ್ಛೆ ಇದೆ, ಆದರೆ ಅದು ಆಗುವುದಿಲ್ಲ, ಯಾಕಂತ ಹೇಳಿದ್ರೆ ನಾವಿಬ್ಬರು ಪರಸ್ಪರ ಶತ್ರುಗಳು. ಆಗ ಮಡಿಕೆ ನೆಗಾಡಿ ಹೇಳ್ತದಂತೆ, ಇಷ್ಟೊಂದು ಸಣ್ಣ ವಿಷಯ, ಇದನ್ನು ನಾನು ಬಗೆಹರಿಸಬಲ್ಲೆ ಹೇಗೆ. ಆಗ ಹೇಳ್ತದೆ, ನೀರಿಗೆ ಇದು ಆಹ್ವಾನಿಸ್ತದೆ ಮಡಿಕೆ ಹೇಳ್ತದೆ, ಮಣ್ಣಿನ ಮಡಿಕೆ, ನೀನು ನನ್ನ ಒಳಗೆ ಬಂದು ನನ್ನೊಳಗೆ ಕುಳಿತುಕೋ, ನನ್ನ ಮಡಿಕೆಯ ಒಳಗೆ ಅಂತ ಹೇಳ್ತದೆ. ನೀರು ಆ ಮಡಿಕೆಯ ಒಳಗೆ ಹೋಗ್ತದೆ, ಹಾಗೂ ಆ ಉರಿಯುವ ಅಗ್ನಿಗೆ ಹೇಳ್ತದೆ, ಈಗ ನೀನು ನನ್ನ ಅಡಿಯಿಂದ ಬಂದು ಪ್ರಕಾಶಮಾನವಾಗಿ ಬೆಳಗು ಅಂತ ಹೇಳ್ತದೆ, ಉರಿಲಿಕ್ಕೆ ಶುರು ಮಾಡು. ಹಾಗೆ ಆ ಆ ಬೆಂಕಿ ಬಂದು ಆ ಮಡಿಕೆ ಅಡಿಯಲ್ಲಿ ಉರಿಯಲಿಕ್ಕೆ ಶುರು ಆಗ್ತದೆ. ಏನಾಗ್ತದೆ, ಮೆಲ್ಲನೆ ಆ ತಾಪ ನೋಡಿ, ಬೆಂಕಿಯ ಇನ್ನೊಂದು ರೂಪ ತಾಪ. 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳುವಾಗ ನಾವು ಕೈ ಹಾಕಿದರೆ ಸುಟ್ಟು ಹೋಗ್ತದೆ, ಅಂದರೆ ತಾಪ ಶಾಖ ನೀರಿನ ಜೊತೆಗೆ ಒಂದಾಗ್ತದೆ. ಹೀಗೆ ಈ ಸಣ್ಣ ಮಡಿಕೆಯಿಂದ ನೋಡಿ ಆ ತಾಪ ಶಾಖ ಬೆಂಕಿಯ ಇನ್ನೊಂದು ರೂಪ, ಬೆಂಕಿ ಮತ್ತು ನೀರು ಒಂದಾಗುತ್ತವೆ. ಇದು ಮಡಿಕೆ ಮಾಡಿದಂಥ ಕೆಲಸ ನೋಡಿ. ಮಾತಾ ಮರಿಯಮ್ಮನವರನ್ನು ಕೂಡ ನಾವು ಇದೇ ಪ್ರಕಾರ ಹೇಳ್ತೇವೆ. ಒಂದು ಮಡಿಕೆ, ಒಂದು ಸಣ್ಣ ಹುಡುಗಿ, ಒಂದು 13 ವರ್ಷದ ಬಾಲಕಿ, ಏನು ತಿಳಿಯದಂಥ ಹೆಡ್ಡ ಹುಡುಗಿ, ಅವರು ಏನು ಸ್ಟಡಿ ಮಾಡಲಿಲ್ಲ, ಎಜುಕೇಷನ್ ಇಲ್ಲ ಅವರಿಗೆ. ಅವರ ಬಳಿ ಒಂದು ಪವಿತ್ರಾತ್ಮ, ಆ ಪವಿತ್ರ ಅಗ್ನಿ ಬಂದು ಹೇಳುವಾಗ, ನೋಡಿ ನೀನು ದೇವರ ತಾಯಿಯಾಗುತ್ತಿ ಅಂತ ಹೇಳುವಾಗ, ಇವರು ಹೇಳಿದಂಥದ್ದು, ನಿಮ್ಮ ದೇವರ ಇಚ್ಛೆ ನನ್ನಲ್ಲಿ ಪೂರ್ತಿಯಾಗಲಿ. ಅಂದರೆ ಆ ಮಡಿಕೆ ಆ ದೇವರ ಪವಿತ್ರ ತ್ರಿತ್ವದ 2ನೇ ಅಂಶವನ್ನು ತನ್ನ ಹೊಟ್ಟೆ ಒಳಗೆ, ತನ್ನ ಉದರದೊಳಗೆ ಆಹ್ವಾನಿಸುತ್ತಾರೆ ಆ ತಾಯಿ. ಅವರಿಗೇನು ಗೊತ್ತಿಲ್ಲ ಏನಾಗ್ಬೋದು ಇದರ ಪರಿಣಾಮ ಅಂತೇಳಿ. ಅವರನ್ನು ತನ್ನ ಹೊಟ್ಟೆ ಒಳಗೆ ಆಹ್ವಾನಿಸಿ, ತನ್ನ ಉದರದೊಳಗೆ ಆಹ್ವಾನಿಸಿ, ಅಲ್ಲಿಂದ ಆ ಪವಿತ್ರಾತ್ಮ ಅಗ್ನಿಯನ್ನು ಅಡಿಯಿಂದ ಬೇಯಲಿಕ್ಕೆ, ಉರಿಲಿಕ್ಕೆ ಅವರು ಆಹ್ವಾನ ಮಾಡುತ್ತಾರೆ. ಇದರಿಂದಾಗಿ ನೋಡಿ, ಯೇಸು ಆ ಕರುಳ ಬಳ್ಳಿಯಿಂದ ಮಾಂಸ ಶರೀರವನ್ನು ಪಡೆದು, ಆ ತಾಯಿಯ ರಕ್ತ ಮಾಂಸವನ್ನು ಪಡೆದು ಪ್ರಪಂಚಕ್ಕೆ ಬರುತ್ತಾರೆ, ಹಾಗೂ ಅವರು ದೇವರ ಪುತ್ರರಾಗಿ ನಮ್ಮ ರಕ್ಷಣೆಯನ್ನು ಮಾಡುತ್ತಾರೆ. ಈ ಅಸಾಧ್ಯವಾದ 2 ವಿರೋಧಾಭಾಸಗಳನ್ನು ಕೂಡಿಸುವಂಥ ಆ ಮಹಾನ್ ಕೆಲಸವನ್ನು ಅವರು ಮಾಡಲು ಶಕ್ತರಾಗಿದ್ದು ಯಾಕಂತ ಹೇಳಿದರೆ ಅವರ ಅಪಾರ ನಂಬಿಕೆ, ಅಪಾರ ವಿಶ್ವಾಸದಿಂದಾಗಿ. ಅದಕ್ಕೆ ಬೇಕಾಗಿ ನೋಡಿ, ಪವಿತ್ರ ಧರ್ಮಸಭೆಯ ತಾಯಿ ಅಂತ ನಾವು ಕರೆಯುತ್ತೇವೆ ಅವರನ್ನು. ಜಗದ್ಗುರು ಪೌಲ್ 6ನೇಯವರು ಸೆಪ್ಟೆಂಬರ್ ತಿಂಗಳ 21ನೇ ತಾರೀಕು 1964ರಲ್ಲಿ ಮರಿಯ ಮಾತೆಯವರನ್ನು ಈ ನಮ್ಮ ಧರ್ಮಸಭೆಯ, ಪವಿತ್ರ ಧರ್ಮಸಭೆಯ ತಾಯಿ ಅಂತ ನಿಯೋಜಿಸಿದ್ದಾರೆ. ಯಾಕೆ ನೋಡಿ, ಶಿಷ್ಯರ ಜೀವನದಲ್ಲಿ ಹೇಗೆ ಅವರು ಪ್ರತಿ ನಿಮಿಷ ಆ 11 ಶಿಷ್ಯರು ಹಾಗೂ ಉಪಯಾಜಕರು ಅವರನ್ನು ಅವರು ಮಾರ್ಗದರ್ಶನ ಮಾಡುತ್ತಿದ್ದರು. ಯೇಸುವಿನ ಶುಭ ಸಂತೆ ಪ್ರಾರ್ಥನೆ, ಧ್ಯಾನ ಎಲ್ಲ ಮಾಡಿ ಆ ಕೋಣೆಯಲ್ಲಿ ಎಲ್ಲಿ ಅವರು ವಾಸಿಸುತ್ತಾರೋ ಆ ಶಿಷ್ಯರ ಜೊತೆಗೆ ಅವರ ಮಾರ್ಗದರ್ಶನ ಅವರು ಮಾಡುತ್ತಿದ್ದರು. ಅದೇ ಪ್ರಕಾರ ಈ ದಿನ ಕೂಡ ನಮ್ಮ ಪವಿತ್ರ ಸಭೆಗೆ ಅವರ ಮಾರ್ಗದರ್ಶನ ಬೇಕಾಗಿದೆ. ಅದಕ್ಕೆ ಬೇಕಾಗಿ ಈ ಸಂತ ಜಗದ್ಗುರು ಪೌಲರು ಇವರನ್ನು ನಮ್ಮ ಧರ್ಮಸಭೆಯ ತಾಯಿಯಾಗಿ ನಿಯುಕ್ತಿ ಮಾಡುತ್ತಾರೆ. ನೋಡಿ, ಮನುಷ್ಯರ ನಿರೀಕ್ಷೆಗಿಂತ ದೇವರ ಮೇಲೆ ಭರವಸೆ ಇಡುವುದು ಉತ್ತಮ, ಮನುಷ್ಯರ ನಿರೀಕ್ಷೆಗಿಂತ ದೇವರ ಮೇಲೆ ಭರವಸೆ ಇಡುವುದು ಉತ್ತಮ ಅಂತ ಒಂದು ದೊಡ್ಡ ಪಾಠವನ್ನು ಈ ತಾಯಿ ನಮಗೆ ಕಲಿಸುತ್ತಾರೆ. ಹೊಸ ವರ್ಷ ಬರುವುದರಲ್ಲಿದೆ, ನಮ್ಮ ನಿರೀಕ್ಷೆಗಳು ಅನೇಕ ಇವೆ. ಈಡೇರದ ನಿರೀಕ್ಷೆಗಳಾಗಿರ್ಬೋದು, ಕೆಲವೊಮ್ಮೆ ನಿರಾಶೆ ನಮ್ಮ ಜೀವನದಲ್ಲಿ ಇರ್ತದೆ, ಜಿಗುಪ್ಸೆ ಇರುತ್ತದೆ, ಬೇಸರ ಇರುತ್ತದೆ. ನೋಡಿ, ನಾನು ಇಂಥ ಒಂದು ವಾತಾವರಣದಲ್ಲಿ, ಇಂಥ ಒಂದು ಸಂಕಷ್ಟದಲ್ಲಿ ಸಿಲುಕಿದ್ದೇನೆ, ಆದರೆ ನಮ್ಮ ಭರವಸೆಗಳು ಈಡೇರಬೇಕಾದ್ರೆ ತಾಯಿ ಮರಿಯರಂಥ ನಂಬಿಕೆ, ಭರವಸೆ, ವಿಶ್ವಾಸ ನಮಗೆ ಬೇಕು. ಯಾಕಂತ ಹೇಳಿದರೆ ಆ ಗಾಡ್ ಈಸ್ ಅ ಗಾಡ್ ಆಫ್ ಇಂಪಾಸಿಬಲ್ಸ್ ಅಂತ ಹೇಳ್ತೇವೆ ನಾವು. ಅಸಂಭವವನ್ನು ಸಂಭವ ಮಾಡುವಂಥ ಆ ದೇವರು ನಮ್ಮ ದೇವರು ಆಗಿದ್ದಾರೆ. ಅದಕ್ಕೆ ಬೇಕಾಗಿ ಈ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ನಾವು ದೇವರ ಚರಣದಲ್ಲಿ ಹಾಕಿ ಅವರನ್ನು ವಿಶ್ವಾಸಿಸುವಾಗ ಆ ತಾಯಿ ಮರಿಯಳು ಮಾಡಿದಂತೆ 2 ವಿರೋಧಾಭಾಸಗಳೇ ಏನಾಗಲಿ, ವಿಡಂಬನೆಗಳಾಗಲಿ, 2 ತದ್ವಿರುದ್ಧ ಶಕ್ತಿಗಳಾಗಲಿ, ಆದರೆ ದೇವರು ಅದನ್ನು ಸಂಭವ ಮಾಡುವಂಥ ಆ ಸರ್ವಶಕ್ತ ದೇವರು ನಮ್ಮ ಜೊತೆ ಇದ್ದಾರೆ ಎಂದು ನಾವು ನಂಬಿ ನಮ್ಮ ಕಾರ್ಯಗಳನ್ನು ದೇವರಿಗೆ ಸಮರ್ಪಿಸಿದರೆ ಖಂಡಿತ ನಮ್ಮ ಜೀವನದಲ್ಲಿ ಕೂಡ ಒಳ್ಳೆಯದಾಗ್ತದೆ. ಪುನಃ ಒಮ್ಮೆ ಈ ಹೊಸ ವರ್ಷದ ಶುಭಾಶಯಗಳನ್ನು ನಾವು ಅರ್ಪಿಸುತ್ತಾ ಈ ಪ್ರಪಂಚದ ಇಡೀ ಎಲ್ಲ ಮಾನವ ಜನಾಂಗಕ್ಕಾಗಿ ನಾವು ಪ್ರಾರ್ಥಿಸುವ, ವಿಶೇಷವಾಗಿ ಇಂದು ನಮ್ಮ ಪ್ರಪಂಚದಲ್ಲಿ ಬೇಕಾದ್ದು ಶಾಂತಿ. ಎಲ್ಲಿ ನೋಡಿದರೂ ಶಾಂತಿ ಇಲ್ಲ. ಈ ಶಾಂತಿಗಾಗಿ ನಾವು ಪ್ರಾರ್ಥಿಸುವ. ನಿನ್ನೆ ನಾನು ಗೂಗಲ್ ಸರ್ಫಿಂಗ್ ಮಾಡುವಾಗ ನೋಡಿದೆ, 32 ದೇಶಗಳು ಯುದ್ಧದಲ್ಲಿ ನಿರತವಾಗಿ, 32 ಕೇವಲ ಇಸ್ರಾಯೇಲ್, ಹಮಾಸ್ ಅಥವಾ ಟರ್ಕಿ, ರಷ್ಯಾ ಅಂಥ ದೇಶಗಳು ಮಾತ್ರವಲ್ಲ, ಪ್ರಪಂಚದಾದ್ಯಂತ 32 ರಾಷ್ಟ್ರಗಳು ಯುದ್ಧದಲ್ಲಿ ತೊಡಗಿವೆ. ಎಷ್ಟೋ ಜನರು ಪ್ರತಿದಿನ ಸಾಯ್ತಾ ಇದ್ದಾರೆ. ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡುವ. ನಮ್ಮ ಈ ಪ್ರಪಂಚದಲ್ಲಿ ಶಾಂತಿ ನೆಲೆಸಲಿ, ಹಾಗೂ ವಿಶೇಷವಾಗಿ ತಾಯಿ ಮರಿಯಮ್ಮನವರ ಮಾರ್ಗದರ್ಶನದಿಂದ ನಾವೆಲ್ಲರೂ ಆ ಸುಖ, ಶಾಂತಿ, ನೆಮ್ಮದಿಯನ್ನು ಕಾಣುವಂತೆ ದೇವರು ನಮ್ಮನ್ನು ಅನುಗ್ರಹಿಸಲಿ. ಆಮೇನ್.
भावार त्यांच्या उसाडण्याक दयाकर वो बूक हातीन घेया सोम्याक दिन वसूया आणि तो पेज नंबर 7 सुरवे करता आसा पेज नंबर 7 हे सत म्हणटा आमी म्हणचे पेज नंबर 7 एकाच देवाक सत म्हणटा सर पदवेदार बाप तो सर्ग आणि प्रथमेसो दिसत्या ना दिसत्या सर्व वस्तू सोर असणार आणि एका सुम्याक जेजू ख्रिस्ताक सत म्हणटा देवाचो एकलो स्पूत सर काळातान बापातान जल्मला देवातावन देव उजवाडातावन उजवाड खऱ्या देवातावन उजलो खरो देव तो देवातावन जल्मला ताका रचूंक ना बापाच्या सैंबासो ताचे वरवीं सर वस्तू केल्यात आमा मनशां पसत आणि आमचे सोडवणे पसत सर्गांतान तो देवलो आणि पवित्र आत्म्या वरवीं अंकार मरियेचे उदारी ताणे कूड घेतली आणि तो मनीस जालो आणि आमचे पसत पोंस पिलाताका ताका कुसार मारलो ताणे कष्ट मरण सोसले ताका लिके पिलो आणि पवित्र पुस्तका प्रमाणे तिसऱ्या दिसा तो पुनर्जीवन जालो सर्गार चडलो आणि बापाच्या उजव्याक बसला जिव्यांची आणि मेल्ल्यांची मनसुबी करून वैभवान तो परतून येतलो आणि ताच्या राजवडकेक शेवट आसना आणि पवित्र आत्म्याक सत म्हणटा ईश्वर आणि जीवदाता बापा आणि पुतातान उपजला बापा आणि पुता बराबर ताकाय समासारको नमस्कार आणि महिमा फावो प्रवाद्या वरवीं तो उलयलो एकेच पवित्र कॅथोलिक आणि धर्मदूता वरवीं स्थापलेले देव सभेक सत म्हणटा पातकांच्या मोक्षण्या खातीर एक पवित्र स्नान आसा म्हूण म्हणटा आणि मेल्ल्यांचे पुनर्जीवनपणा आणि सपनाच्या जिविताक विश्वासून रावता आमेन. मोगळा बापा पवित्र सभेचे वडील जावन आसच्या पापा फ्रांसीस सर बिस्प याजक धार्मीक भाव भयणींक तूं राख आनी सांबाळ तांच्या मिसावान उर्बेवंत कर बरे भलायकेन तांकां दवर आनी तांच्या वावरा मुखार तुजे मिसाव यशस्वी बरीत रितीन जारी जावन दी म्हूण मागता हांव. बापा आमचे मागणे आयक. आमच्या राष्ट्रांत मोगाचे शांतीचे आनी बोगसणेचे वातावरण रस फुडाऱ्यांनी तांची जबाबदारी सोगासणेन पाळूंक जाणवाय दी. ह्या नव्या वर्सा आमच्या गांवांत नवे रूप आनी समाधानाचे वातावरण रस म्हूण मागता हांव. बापा आमचे मागणे आयक. सोमेस गरजेवंत आनी पिडेस्तांक नवे वर्स नवो बरवसो तांचे जिणेंत हाडून दी. तांकां समेस्तांक बरी भलायकी मोतीचे समाधान फावो कर म्हूण मागता हांव. बापा आमचे मागणे आयक. संवसाराच्या सहजाग्यांनी शांतीचे राज स्थापीत जावन सर लोकांनी एकामेकाच्या गरजांक स्पंदन करून आनी माया मोगान जियोंक तुजी कृपा लाभय म्हूण मागता हांव. बापा आमचे मागणे आयक. येवकारिस्ताच्या मेजा बोवारी हजर जाल्ल्या आमा समेस्तांनी ह्या नव्या वर्सा कुटुंबान मग्नाच्या स्पिरितान जियोंक तशेंच एकामेकाचो मोग करून वखसण्याच्या आनी सेवेच्या स्पिरितान जियोंक तुज्या पुताक साक्ष दिवन कुटुंबां बांदून हाडूंक कृपा दी म्हूण मागता हांव. बापा आमचे मागणे आयक. आमच्या खासगी गरजां खातीर आमी मौनपणी देवा लागीं मागया. सर्वेस्परा पवित्र बापा आमची सर मागणी आनी गरजो आमी तुजे समोर दवरल्यात आनी आमी मागच्या पयलेंच तूं जाणाय आमकां कितें दिवंक जाय आनी कितें आमकां बरें म्हूण आमची मागणी आयकुची कृपा दी आनी ह्या मागण्याक फावो तो फळ आमकां मेळचे बरी तूं कर हें आमी मागता आमच्या सोम्या जेजू क्रिस्ताचे नवी. ಆಮೆನ್. ಪಾನ್ ಸಂಖ್ಯೆ 121 ಸಿ 57. पुण्य वायनाचे भेट
भावना आणि बहिणीनो, आमचे हे बलिदान सर पदवीदार देवा बापाक मानतात असले जाऊन म्हूण मागात. हे तुमच्या हातांतले ते बलिदान आपल्या मनाक आणि महिमेक आमच्या आणि पवित्र सभेचा आदावान सर्वस्पोर मानून घेऊ. देवा, आमच्या सर पदवीदारा बापा, बरे ते सगळे तू सुरू करताय आणि तूच ते शेवटाक पावयताय. भगवंत देवा, मातेची दबाजीक परब आणि संतोषान आम्ही संभ्रमता. तिचे विणवणेन तुवें सुरू केलाय ते कृपेचे काम तूच शेवटाक पावय म्हण आम्ही मागता. तुझ्या प्रितीवंत पुता जेजूचे नावी आमेन. सर्वेस्पर तुमचे सवय आसूं, तुमचे सवय आसूं. आमची काळजां उबारुया. आम्ही ती सर्वेस्परात थंय उबारता. सर्वेस्पराक आमच्या देवाक दिन वासूया. वयश आम्ही करूंक फावो. सर्वेस्परा पवित्र बापा, सर पदवेदर आणि ससनाच्या देवा, सर कळी आणि सर थंय जेजू क्रिस्त आमच्या सुमया वरवीं आमी तुका दिन वासूंक फावो. हो कायदो नितीसो आणि आमच्या फायद्याचो. नित्य ओंकार मरयेक आज आमी नमान करतना एका ताळ्यान आमी तुका वाकणता, तुका वंदिता, तुजी किर्ती परगडता. आपल्या ओंकारपणाची वडवीक सांबाळून पवित्र आत्मेचे कृपेन तुझ्या एकल्याच पुताची आवय ती जाली आणि सस्नीक प्रकाश तिने संवसारार फांकयलो, तो जेजू क्रिस्त आमचो सोमी. ताचे उदेशी देवदूत आणि सर्गीचो सगळो दळबार तुजी थोर महिमा वाकणतात. तांचे सांगाती आमचे ताळे मेळोवन आनंदान आमी तुजी स्तुती गायता. बापा, तू करस पवित्र, तूच सगळ्या अपवित्रपणाची जर तुझ्या पवित्र आत्म्याक धाडून ही देणी पवित्र कर म्हण आमी मागता. जावं ती आमकां आमच्या सुमया जेजू क्रिस्ताची कूड आणि रगत. आपलेच कुशेन कश्ट मरण सुसुवेच्या आदी ताणें उंडो घेतलो. तुका दिन वासून तो मोडलो, तो आपल्या शिसांक दिलो आणि म्हळे, हो तुम्ही सुमेस्त घेयात आणि कयात, ही म्हजी कूड तुमचे पसत समर्पूंची. तेच परी जेवण जातच ताणें आपल्या पवित्र हातांनी काल्स घेतली. तुका नोबियान दिन बसलो, ती आपल्या शिसांक दिली आणि म्हळे, तुम्ही सुमेस्त घेयात आणि हांतले पियेयात, ही म्हज्या रक्ताची काल्स, नव्या आणि सासणी कराराचें हें रगत. फातकांचे बक्षाणे मेळच्याक तुमचे पसत आणि सुमेस्त मनशा पसत ते वा रावतले, हे म्हज्या उगडासा करात. भावार्थ सोगूट परगटूया. बापा जेजूच्या मरणासो आणि पुनर्जीवनपणासो आमी भक्तीपणी उडास करता आणि हो जिवीत असो उंडो आणि ही सोडवणेची काल्स तुका समर्पिता. तुझे मुखार येवंक आणि तुजी सेवा करूंक आमकां फावो केले देखून आमी तुका दिन वाचता आणि जेजूची कूड आणि रग सवतले आमा समेस्तांक पवित्र आत्म्या वरवीं एकठांय कर म्हूण आमी नम्रतायेन मागता. सर्वेस्पर आख्या प्रितमेचेर विस्तारलेल्या तुझ्या पवित्र सभेचो उडास कर. फ्रांसीस आमच्या भगवंत बापा, पीटर पावल आमच्या गवळी बापा आणि सगळ्या याजकी वर्गा बराबर तिका प्रिती मोगान वाडय. पुनर्जीवनपणासो बरवसो धरून मेल्यान ते आमच्या बाबा भयणीची काकुळत कर. तांकां आनी तुजे इश्टगतीन मेल्ल्या सोमेस्तांक तुजे परजळीत मुखामळ पळोवंक फावो कर.
आम्हा सोमेस्तांची दया कर म्हूण आमी मागता. अंकार मरिये देवाचे माये सांगाती भगवंत धर्मदुता आनी सर काळी तुका मनवल्यान त्या सगळ्या भक्ता बराबर ससनाच्या सुखांत आमकां वांटो दी. तांचे सांगता तुजी महिमा गावंक आमकां फावो कर. जेजू क्रिस्ता तुज्या पुता वरवीं. त्यास जेजू वरवीं त्यास जेजू सांगता त्यास जेजू थंय पवित्र आत्मेच्या एकपणान सर पदवेदार बापा सर वंदन आनी वैभव तुका ससनाच्या ससना. आमच्या सोडूनदाराची आज्ञा मनान धरून ताणें शिकयलेले प्रार्थन धीर घेवन म्हणुया. आमच्या बापा बापा सर्गीच्या तुझे नाव पवित्र जावं, तुझे राज संकाये, तुझे कुशी स्वर्गात जाता तशी संसारांत जावं. आमचो दिसपडतो ग्रास आज आमकां दी आनी आमी आमचे चुकलेल्या बक्षिता तशें आमची पातकां भोगोस आनी आमकां ताळणेन पडोवन दिवं नाका पूण वायटांतले आमकां निवार. सर्वेस्परासर वायटांतली आमकां निवार. दया करून ह्या जिवितांत सवस्थकाय आमकां दी. सर्गींचे भाग आनी आमच्या सोडवणदारा जेजू क्रिस्ताचे येणे बरवशा नात्रेकतल्यांक आमकां तुजे उदार काकुळतेन सर पदकांतली सुटय आनी सर आकातांतली वाटय. कित्याक राजवटकी पदवी आनी महिमा तुजी ससनाच्या ससना. सोम्या जेजू क्रिस्ता तुवें तुज्या धर्मदुता मुळे तुमकां शांती दवरता. म्हजी शांती तुमकां दिता. आमच्या पदकांचेर न्हय पूण तुज्या पवित्र सभेच्या भवार्थाचेर दीस घाल आनी तुजे कुशे प्रमाणे तिका शांती दी आनी एकवटान सांबाळ. तुजी येताय आनी राजवट चलयताय ससनाच्या ससनाक. सोम्याची शांती सदांकाल तुमचे सोवे आसूं. तुमचे सवय आसूं. एकामेका शांती दियात. संसाराचे पाप कटतले आमची काकुळत कर. देवाचे शेळये संसाराचे पाप कटतले आमची काकुळत कर. देवाचे शेळये संसाराचे पाप करतले आमकां शांती दी. 'पळया देवाची शेळी संसाराचे पाप करता ती शेळयेच्या जेवणाका पयल्यान ती आमी सुभागी. पण तुझा उतरांस म्हाका भलायकी मेळटली. ಪಾನ್ ಸಂಖ್ಯೆ 158 ಡಿ 37. तुझे सोमिया
तुझे सोमिया मुनावस वाढायता सांगा तुझं सोमिया धीरान माका भरता उत्तर तुझे सोमिया मनावस वाढायता उतराती गाजर मनावस वाढाय गोपान तुझ्या वाड तर ये सोमिया ऐकोचो ताळो सदा घालतो म्हाका दैनिक आदार तुजो. क्रिस्तचा कुडी म्हाका बचाव कर, क्रिस्तचा रक्ता म्हाका दोशी कर, क्रिस्तच्या कडवळाच्या उदका म्हाका धू, क्रिस्तच्या कश्टानो म्हाका घट करा. हे पर्यातीसो जेंगराणे आय तुज्या गया भितर म्हाका लिपय, तुजे थावन म्हाका वेगळो जावंक सोडी नाका. खोट्या दुस्मनाच्या हातांतलो म्हाका सांबाळ, म्हज्या मरणाच्या वक्ता म्हाका आपय आनी तुजे सरशियेंक म्हाका फरमाय. तुज्या भक्तां सांगता हांवें तुका वर्णू ससनाच्या ससनाक आमेन. प्रार्थुया. सर्वेस्पर आमच्या मोगाळ बापा, भाग्यवंत सदा ओंकार मरियेक तुझ्या पुताची आवय आनी पवी सभेची माता म्हूण आमी पसारता आनी ह्या तिचे परबे दिसा तुका दिन वासूं सर्गीच्या जेवणांत संतोषान आमी वांटो घेतला. हे जेवण आमकां ससनीक जिविता उपकार अशें कर. हे आमी मागता तुझ्या पुता जेजूचे नवे. म्हज्या भाऊ भयणीनो, नव्या वर्साच्या सांभ्रमीक आशिर्वादा खातीर आमची तकली आमी बागोवया. देव सगळ्या दणयांची जर तुमकां आपले कुशेन भरूं भरपूर आशिर्वादा दिव आनी ह्या सगळ्या वर्सां सर वायटांतली तुमकां सुरक्षीत सांबाळूं. तोच देव तुमचो बवार तीर करूं, तुमचो बरवसो सुदारूं आनी शेवट पर्यंत तुमची काळजां सोसणिकायेन वाडलेल्या प्रिती मोगान पेटोवं. तोच देव तुमची कामां आनी सगळे तुमचे जिवीत शांतीन चलो, तुमच्या मागण्याक सदां कान दिव आनी ससनाच्या जिविताक तुमकां पावो फावो करूं. आनी सर पदवेदार देवाचो, बापाचो, पुताचो आनी पवित्र आत्म्याचो आशिर्वाद तुमचेर देवो आनी तुमचे सवे सदां आसो. वचून येयात, क्रिस्ताचे शांतीन तुमकां धाडटा. देवाचे ओडकार. आमच्या बापा सर्गींच्या, तुझे नाव पवित्र जावं, तुझे राज कायम, तुझे खुशी सदां जाता तशी संवसारांत जावं. आमचो दिसपडतो ग्रास आज आमकां दी आनी आमी आमचेर सुकलेल्यांक बक्षिता तशी आमची पातकां भोगोस आनी आमकां ताळणेन पडोवंक दिनाका पूण वायटांतले आमकां निवार. नम्मा मरिये कृपेन भरले समी तुजे सांगाता स्त्रियां भितर तूं सोरे आनी सदैव फळ तुजे कुशीचें दिसू. भगवंती मरिये देवाचे मै आम्हा पप्या खातीर विनंती कर आता आनी आमच्या मरणाचे कळे आमीन. महिमा बापाक आनी पुताक आनी पवित्र आत्म्या जशी आदी तशी सदा आनी सदा सर्वदा आमीन. पांच संको 224 F15. सोम्या
सदा पाते जीविताची वाटे पुढे सदा तुझी कृत्यानी याळू हसून किती गायता गीता संगीतान वियोल विण्या सर्वे सोरा तुका वागता तुझी कृत्यानी याळू हसून किती गायता गीता संगीतान वियोल विण्या सर्वे सोरा तुका वागता मोगाळ पुत्रा सोवे आमकांवरी आशीर्वाद कलकत्ताच्या सा मदर तेरेसा अम्मा पसोत विनती कर सांदेव सहायम अम्मा पसोत विनती कर भगवान कृष्णाचे कृपेन एवर आमकां आमचे देवा आमच्या दुश्मनांतली बापाचे आणि पुताचे आणि पवित्र वाणी